ಊರಿಡೀ ದೀಪಾವಳಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಖಾಕಿ ತೊಟ್ಟ ಪೊಲೀಸರಿಗೆ ಅದೆಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್. ಕೇವಲ ದೀಪಾವಳಿ ಮಾತ್ರವಲ್ಲದೆ ಯಾವುದೇ ಹಬ್ಬ ಹರಿದಿನಗಳಲ್ಲೂ ಪೊಲೀಸ್ ಸಿಬ್ಬಂದಿಗಳಿಗೆ ಕರ್ತವ್ಯದಿಂದ ಮುಕ್ತಿ ಸಿಗೋದಿಲ್ಲ. ಹೀಗಿರುವಾಗ ಹಬ್ಬವನ್ನು ಸಂಭ್ರಮಿಸುವುದು ದೂರದ ಮಾತಾಗಿದ್ರು ಹಬ್ಬ ಮುಗಿದ ಬಳಿಕ ಮಂಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಎಂಜಾಯ್ ಮಾಡಿದ್ದಾರೆ. ಠಾಣೆಯ ಮುಂದೆ ಹಾಡಿ ಕುಣಿದು ದೀಪಾವಳಿಯನ್ನು ಸಂಭ್ರಮಿಸಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಅನುಕಂಪ ವ್ಯಕ್ತವಾಗಿದೆ. ಕಾನೂನು ಸುವ್ಯವಸ್ಥೆಗಾಗಿ ನಿರಂತರ ಸೇವೆ ನೀಡುವ ಪೊಲೀಸರಿಗೂ ಇಂತಹ ಒಂದು ಸುಮಧುರ ಕ್ಷಣ ಅಗತ್ಯ ಇದೆ ಅಂತ ಜನರು ಅಭಿಪ್ರಾಯಪಟ್ಟಿದ್ದಾರೆ. ಹಬ್ಬ ಆಚರಿಸಲು ಅನುಮತಿ ನೀಡಿದ ಅಧಿಕಾರಿಗಳ ಬಗ್ಗೆಯೂ ಪ್ರಶಂಸೆ ವ್ಯಕ್ತವಾಗಿದೆ.